ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರು ವತಿಯಿಂದ ಬಿಜೆಪಿ ಮುಖಂಡನ ಪುತ್ರನ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಹಾಗೂ ಸಂತ್ರಸ್ತೆಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಬುಧವಾರ ಪುತ್ತೂರು ನಗರಸಭೆ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಬಂಟ್ವಾಳ ಪುರಸಭಾ ಉಪಾಧ್ಯಕ್ಷ ಮನೀಶ್ ಅಲಿ ಅವರು, ಹಿಂದೂ ಮುಖಂಡ ಎನ್ನುವ ಪ್ರಭಾಕರ ಭಟ್ ಮಂಡ್ಯಕ್ಕೆ ಸಂತ್ರಸ್ತೆಯ ಪರವಾಗಿ ಭಾಷಣ ಮಾಡಲು ಹೋಗುತ್ತಾರೆ. ಆದರೆ ಅವರಿಗೆ ತನ್ನ ಊರಲ್ಲೇ ನಡೆದ ಘಟನೆಯ ಬಗ್ಗೆ ಖಂಡನೆ ನೀಡಲು ಆಗೋದಿಲ್ಲ. ಹಿಂದುತ್ವವಾದಿ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಇವತ್ತು ಯಾವ ಮಂಚದ ಅಡಿಯಲ್ಲಿ ಮಲಗಿದ್ದಾರೆ? ಇದೇ ಊರಿನ ಶೋಭಾ ಕರಂದ್ಲಾ ಜೈಯಲ್ಲಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ನಳಿನ್ ಕುಮಾರ್ ಕಟೀಲ್, ಸಂಜೀವ ಮಠಂದೂರು ಅವರು ಏಕೆ ಸಂತ್ರಸ್ತೆಯ ಬೆನ್ನಿಗೆ ನಿಂತಿಲ್ಲ? ಪೊಲೀಸರು ಆರೋಪಿಯನ್ನ ಬಂಧಿಸುತ್ತಿಲ್ಲ, ಘಟನೆ ನಡೆದ ಮನೆಗೆ ಪರಿಶೀಲನೆಗೆ ಹೋಗುತ್ತಿಲ್ಲ ಎಂದು ಪ್ರಶ್ನಿಸಿದರು. ಇಲ್ಲಿ ನಾವು ಬಹಳಷ್ಟು ಸ್ಲೋಗನ್ಗಳು ನೋಡಿದ್ದೇವೆ. ಈಗ ಅವರು ಕೂಡ ಹೇಳಿದ್ರು, ಬೇಟಿ ಪಡಾವ್, ಬೇಟಿ ಬಚಾವ್, ಹಿಂದೂ ನಾವೆಲ್ಲ ಒಂದು. ಅದು ಯಾವ ರೀತಿಯಲ್ಲಿ ನಾವಂದ್ರೆ ಮೊದಲಿನಿಂದ ನಾವು ಹೇಳ್ತಿದ್ದೇವೆ, ಇದು ಕೇವಲ ರಾಜಕೀಯಕ್ಕೋಸ್ಕರ ಮತ್ತು ಕೆಲವೊಂದು ವೇದಿಕೆಗೋಸ್ಕರ ಮಾತ್ರ ಆಗಿರ್ತದೆ ಇಂಥ ಒಂದು ಸ್ಲೋಗನ್ ಅಂತ. ಇವತ್ತು ಅದು ಕೂಡ ನಮ್ಮ ಮುಂದೆ ಸಾಕ್ಷಿಗಳಾಗಿ ಕಾಣಸಿಗ್ತದೆ. ಸಂತ್ರಸ್ತೆಯ ತಾಯಿ ನಮಿತಾ ಮಾತನಾಡಿ, ನಾನು ಎಲ್ಲ ಸಮುದಾಯದ ಬಳಿಗೂ ಹೋಗಿದ್ದೇನೆ, ಎಲ್ಲರೂ ಮಗುವನ್ನ ತೆಗೆಸಿ ಎಂದು ಹೇಳಿದ್ದಾರೆ ಹೊರತು ಮದುವೆ ಮಾಡಿಕೊಡಬೇಕು ಎಂದು ಯಾರೂ ಹೇಳಿಲ್ಲ. ಹುಡುಗನ ಅಪ್ಪನಲ್ಲಿ ಮಾತನಾಡಿದಾಗ ಅವರು ನಿಮ್ಮ ಮಗು ಬೇರೆ ಅಲ್ಲ, ನನ್ನ ಮಗು ಬೇರೆ ಅಲ್ಲ, ಮದುವೆ ಮಾಡಿಸ್ತೇನೆ ಅಂತ ಹೇಳಿದರು. ಇದೀಗ ಹುಡುಗನನ್ನು ಅವರ ಅಪ್ಪನೇ ಅಡಗಿಸಿಟ್ಟಿದ್ದಾರೆ. ನನಗೆ ನ್ಯಾಯ ಸಿಗದಿದ್ದಾಗ ನಾನು ನನ್ನ ಮಗುವಿಗೆ ನ್ಯಾಯಕ್ಕಾಗಿ ಬೇಕಾದ ಸಂಘಟನೆಯಲ್ಲಿ ಕೇಳಿಕೊಂಡಿದ್ದೇನೆ. ನನ್ನ ಮಗಳ ಮಗುವಿಗೆ ತಂದೆಯ ಸ್ಥಾನ ಕೊಡಿಸಿ, ಹುಡುಗನೊಂದಿಗೆ ರಿಜಿಸ್ಟರ್ಡ್ ಮದುವೆ ಮಾಡಿಸಬೇಕು ಎಂದು ಒತ್ತಾಯಿಸಿದರು. ನನಗೆ ಗೊತ್ತಿಲ್ಲ, ನನ್ನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಆದರೆ ಅದನ್ನು ನಮ್ಮಲಿಕ್ಕೆ ನಾವೇನು ಅಷ್ಟು ಮೂರ್ಖರಲ್ಲ. ಇಲ್ಲಿ ನನ್ನ ಮಗಳು ಈಗ ಡೆಲಿವರಿಯಾಗಿ ಮನೆಯಲ್ಲಿ ಕೂತಿದ್ದಾಳೆ. ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಯಾರಿಗೂ ಆಗಲಿ ಇಲ್ಲಿ ಹಿಂದೂ ಕಾರ್ಯಕರ್ತರಿಗಾಗಲಿ ತರಲಿಕ್ಕೆ ಆಗಿಲ್ಲ ಅಂದಮೇಲೆ ಅವರಿದ್ದೇನು ಪ್ರಯೋಜನ ಅಂತ ನಾನು ಕೇಳ್ತಿರೋದು. ಒಂದು ಹಿಂದೂ ಹುಡುಗಿಗೆ ನ್ಯಾಯ ಕೊಡಿಸಲಿಕ್ಕೆ ಈ ಸಂಘಟನೆಗಳಿಗೆ ಆಗಿಲ್ಲ ಅಂದಮೇಲೆ ನಾನು ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ. ಎಸ್ಡಿಪಿಐ ಜಿಲ್ಲಾ ಸದಸ್ಯೆ ಝೀನತ್ ಬಂಟ್ವಾಳ ಮಾತನಾಡಿ, ವಿಚಿತ್ರವಾದ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ. ಭಾರತದ ಪ್ರಜೆ ಎಂದು ಹೇಳಿ ಅನ್ಯಾಯದ ವಿಷಯ ಬಂದಾಗ ಒಂದು ವರ್ಗವನ್ನ, ಧರ್ಮವನ್ನ ಗುರಿಯಾಗಿಸಿ ನ್ಯಾಯ ಕೊಡುವುದು. ಅತ್ಯಾಚಾರ ಎಸಗಿದವನು ಮೇಲ್ವರ್ಗ, ಬಿಜೆಪಿ ಮುಖಂಡನಾಗಿದ್ರೆ ಅಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಗುವುದಿಲ್ಲ ಎಂದರು. ಪ್ರಕರಣಗಳಲ್ಲಿ ನೀವು ಖಂಡಿತ ಕೂಡ ಕುರುಡರಾಗೆ ವರ್ತಿಸ್ತಾ ಇದ್ದೀರಾ. ಯಾಕೆ? ಆ ಹೆಣ್ಣು ಮಗು ಅಲ್ವಾ? ಆ ಹೆಣ್ಣು ಮಗುವಿನ ನೋವಲ್ವಾ? ಒಂದು ಮುಸ್ಲಿಮನಿಂದ ಹಿಂದೂ ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಮಾತ್ರ ಅದು ನೋವ? ಒಬ್ಬ ಹಿಂದುವಿನಿಂದ ಹಿಂದುವಿಗೆ ಅತ್ಯಾಚಾರ ಆದಾಗ ಅದು ನೋವಲ್ವಾ? ಆ ತಾಯಿ ಎಲ್ಲರ ಬಾಗಿಲಿಗೂ ಕೂಡ ಬಡ್ದಾಗ ಯಾಕೆ ನಿಮ್ಗೆ ಆ ತಾಯಿಗೆ ಅಥವಾ ಆ ಮಗುವಿಗೆ ಒಂದು ನ್ಯಾಯ ಕೊಡಿಸುವಂತಹ ವ್ಯವಸ್ಥೆಗೆ ನೀವು ಮುಂದಾಗಲಿಲ್ಲ? ನೀವು ಹೇಳ್ತೀರಿ ಅವನ ಭವಿಷ್ಯದ ಪ್ರಶ್ನೆ ಅಂತೇಳಿ. FIR ಅನ್ನ ಹರಿದಾಕಿ ಅವನ ಭವಿಷ್ಯದ ಪ್ರಶ್ನೆ. ಭವಿಷ್ಯ ಅವನಿಗೆ ಮಾತ್ರ ಇರುವಂತಹದ್ದ? ಆ ಹೆಣ್ಣು ಮಗುವಿಗೆ ಭವಿಷ್ಯ ಇಲ್ವಾ? ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಶ್ರಫ್ ಬಾವು, ತಾಜುದ್ದೀನ್ ಸಾಲ್ಮರ, ನಗರಸಭೆ ಸದಸ್ಯೆ ಫಾತಿಮಾ ಝೋರಾ, ಪಕ್ಷದ ಪ್ರಮುಖರಾದ ಯಹ್ಯಾ ಕೂರ್ನಾಟ್ಕ, ಉಸ್ಮಾನ್ ಏಕೆ, ಸಮೀರ್ ಕೂರ್ನಾಟ್ಕ, ಮುಸ್ತಫಾ ಉಪಸ್ಥಿತರಿದ್ದರು.